ಕ್ಷೇತ್ರಕ್ಕೆ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಏನು? ಯಾಕೆಂದರೆ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಹೇಳ್ತಾರೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ತಂದವರು ನಾವು, ಸೇತುವೆಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ, ರಸ್ತೆಗಳನ್ನು ಅಗಲೀಕರಣ ಇರ್ಬೋದು, ಕಾಂಕ್ರೀಟೀಕರಣ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ, ಭಾಳಷ್ಟು ಬದಲಾವಣೆಗಳನ್ನು ಅಭಿವೃದ್ಧಿಗಳನ್ನು ಮಾಡಿದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ದವರು ತಾವು ಏನು ಹೇಳ್ತೀರಿ? ನೋಡಿ, ನಾಳೆ ನಾನು ಶಾಸಕನಾದ್ರೂ ನಾನು ಶಾಸಕನಾಗುವುದೇ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ. ಆದರೆ ನೀವು ಡಾಮರ್ ಹಾಕಿದ್ದೇವೆ, ಕಾಂಕ್ರೀಟ್ ಹಾಕಿದ್ದೇವೆ, ಕುಡಿಯುವ ನೀರು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ನಿಮ್ಮ ಕರ್ತವ್ಯ, ಮಾಡಲೇಬೇಕು. ನಿಮ್ಮನ್ನು ಜನ ಕಳಿಸುವುದೇ ಅದಕ್ಕೆ. ನಿಮ್ಮನ್ನು ಜನ ಆರಿಸಿ ಕಳಿಸುವುದು ಜನರ ಕಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಅದಕ್ಕಾಗಿ ನೀನು ವಿಧಾನಸಭೆಯಲ್ಲಿ ಹೋಗಿ ಮಾತಾಡಬೇಕು, ಜನರ ಧ್ವನಿ ಆಗಬೇಕು ಅಂತ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಿಂದ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ನೀನು ಜನರ ಧ್ವನಿ ಆಗಬೇಕು, ಜನರ ಸಮಸ್ಯೆ ಅನ್ನ ಎತ್ತಿಡಿಬೇಕು ಅನ್ನೋದಕ್ಕೆ ಹೋಗ್ತೀವಿ ವಿನಃ ನೀನಲ್ಲಿ ಹೋಗಿ ಗಲಾಟೆ ಮಾಡಲಿಕ್ಕೆ, ಬೊಬ್ಬೆ ಹೊಡೆಯಲಿಕ್ಕೆ ಅಥವಾ ನಿದ್ದೆ ಮಾಡಲಿಕ್ಕೆ ಏನೂ ಪ್ರಶ್ನೆ ಕೇಳದೆ ಬರಲಿಕ್ಕೆ ಅಲ್ಲ. ಬಹುಶಃ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಇವತ್ತು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರಗಳಲ್ಲಿ ಆಗುವಂಥ ಮಾರ್ಗ ಏನೋ, ಇವತ್ತು ಮುಲ್ಕಿಯಿಂದ ಮೂಡುಬಿದ್ರೆಗೆ ಇರ್ಬೋದು, ಮುಲ್ಕಿಯಿಂದ ಬಜ್ಪೆಗೆ ಇರ್ಬೋದು, ಇವತ್ತು ಏನು ಆಗ್ತವೆ ಪ್ರಧಾನಮಂತ್ರಿಯವರ ಕೇಂದ್ರ ಸರ್ಕಾರದ ಯೋಜನೆಗಳು. ಇದಕ್ಕೆ ನೀವು ತೆಂಗಿನಕಾಯಿ ಮಾತ್ರ ಹೊಡೆದದ್ದು ತೊಂದರೆ ಅಲ್ಲ, ನೀವು ಹೊಡೆಯಿರಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೀವು ತೆಂಗಿನಕಾಯಿಗಳನ್ನು ಹೊಡೆದಿದ್ದೀರಿ, ಅಲ್ಲಲ್ಲಿ ರಸ್ತೆಗಳನ್ನು ಮಾಡಿದಿರಿ, ಇದು ನಿಮ್ಮ ಕರ್ತವ್ಯ, ಮಾಡಲೇಬೇಕು ನೀವು. ಇವತ್ತು ಕೇಂದ್ರ ಸರ್ಕಾರದ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ನಮ್ಮ ಈ ಒಂದು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದ ಅನುದಾನಗಳು ಸಾವಿರ ಕೋಟಿ ರೂಪಾಯಿಗಳು. ಅಂಕಿ ಅಂಶ ಪ್ರಕಾರ ನಾವು ಬೇಕಾದ್ರೆ ನಿಮಗೆ ಕೊಡ್ತೇವೆ. ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಇವತ್ತು ನಮ್ಮ ಮುಲ್ಕಿ ಮೂಡುಬಿದ್ರೆಗೂ ಬಂದಿದೆ. ಇದು ಇವತ್ತು ರಸ್ತೆಗಳ ಅಗಲೀಕರಣ ಆಗ್ತದೆ, ಏನಾಗ್ತದೆ, ಇವತ್ತಿಗೆ ಹೋಗಿ ಒಬ್ಬ ಶಾಸಕ ತೆಂಗಿನಕಾಯಿ ಹೊಡಿತಾನೆ, ಜನರನ್ನು ಮೋಸ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ತೊಂದರೆ ಅಲ್ಲ, ನೀವು ಮಾಡಿ. ಜನರಿಗೆ ಎಷ್ಟು ದಿನ ಮೋಸ ಮಾಡ್ಬೋದು, ಮಾಡಿದಷ್ಟು ದಿನ ಇದ್ದಷ್ಟು ದಿನ ಮೋಸ ಮಾಡಲಿಕ್ಕೆ ಆಗುದಿಲ್ಲ, ಮಾಡ್ತಾ ಇದ್ದೀರಿ ನೀವು, ಎಲ್ಲ ಕೆಲಸಗಳನ್ನು ಮಾಡ್ತೀರಿ. ನಾನು ಇವತ್ತು ಒಬ್ಬ ವಿರೋಧ ಪಕ್ಷದ ನಿಮ್ಮ ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಸಂಸದರು ಇವತ್ತು ನರೇಂದ್ರ ಮೋದಿಯವರ ಬೇರೆ ಬೇರೆ ಇಲಾಖೆಗಳಿಂದ, ನಮ್ಮ ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದ ಇವತ್ತು ಬೇರೆ ಬೇರೆ ಯೋಚನೆಗಳನ್ನು ಯಾಕೆಂತ ಹೇಳಿದ್ರೆ ನಮ್ಮ ಸಂಸದರು ಇಲ್ಲಿ ಆಡಿ ಬೆಳೆದು ಒಬ್ಬ ಸಂಘದ ಪ್ರಚಾರಕ್ಕಾಗಿ ಇಲ್ಲಿ ಇಡೀ ಮುಲ್ಕಿ ಮೂಡುಬಿದ್ರೆಯಲ್ಲಿ ಅವರು ಸಂಚರಿಸಿ ಇಲ್ಲಿಯ ಕಷ್ಟ ಸುಖಗಳನ್ನು ಅನುಭವಿಸಿದವರು. ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಅವರಿಗೂ ಅವರ ಹೆಸರಲ್ಲೇ ಇದೆ. ನೀವು ಕೇಳಿರ್ಬೋದು, ನಳಿನ್ ಕುಮಾರ್ ಕಟೀಲ್ನವರವರು. ಆದ್ದರಿಂದ ಅವರ ಹೆಸರಲ್ಲೇ ಇದೆ. ಅನುದಾನಗಳನ್ನು, ಯೋಜನೆಗಳನ್ನು ತರ್ತಾರೆ. ಮತ್ತೊಂದು ಹೆಗ್ಗಳಿಕೆ ಅಂದ್ರೆ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಸಂಸದ. ಇದೆಲ್ಲ ತಮಗೆ ಪೂರಕ, ನಮಗೆ ನಿಜವಾಗಿ ಇದು ಪ್ಲಸ್ ಪಾಯಿಂಟ್. ಈ ರೀತಿಯಾಗಿ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಬಹುಶಃ ಕುಡಿಯುವ ನೀರು ಜನರಿಗೆ ಯಾರು ಏನೇ ಹೇಳಿ, ಇವತ್ತು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಜನರಿಗೆ ನಾವು ಈಗಾಗಲೇ ಹೋಗುವಾಗ ಹೇಳ್ತಾರೆ, ನಮಗೆ ಹುಡಿಲಿಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಕುಡಿಯುವ ನೀರಿನ ಯೋಜನೆಯನ್ನು ನಾನು ಶಾಸಕನಾದ್ರೆ ನಾಳೆ ಆಯ್ಕೆಯಾಗಿ ಬಂದರೆ ಬಹುಶಃ 5 ವರ್ಷದ ಒಳಗೆ ಎಲ್ಲಾ ಜನರಿಗೆ ಕುಡಿಯುವ ನೀರನ್ನು ಕೊಡುವಂಥ ಒಂದು ಯೋಜನೆಯನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ಎಲ್ಲಿಯೂ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಆಗಬಾರ್ದು ಅಂತ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮನೆಗೆ, ಪ್ರತಿಯೊಬ್ಬರ ಮನೆಗೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಇವತ್ತು ಬೆಳಕು ಕೊಡುವಂಥದ್ದು, ಏನು ಕರೆಂಟ್ ಇಲ್ಲ ಕೆಲವು ಮನೆಗೆ ವಿದ್ಯುತ್ ದೀಪ ಅಂತವರಿಗೆ ವಿದ್ಯುತ್ ದೀಪ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಒಟ್ಟಿಗೆ ಜನರಿಗೆ ನಿಜವಾಗಿಯೂ ಬೇಕಾದಂಥ ಯೋಜನೆಗಳೇನು, ನನಗೆ ಗೊತ್ತಿದೆ, ನಾನು ಶಾಸಕನಾದ ಕೂಡಲೇ ಎಲ್ಲ ಗೊತ್ತಿದೆ ಅಂತಲ್ಲ. ಪ್ರತಿಯೊಂದು ಗ್ರಾಮದ ಇರ್ಬೋದು, ಅಥವಾ ಪ್ರತಿಯೊಂದು ಪುರಸಭೆ ಇರ್ಬೋದು, ಅಥವಾ ಪ್ರತಿಯೊಂದು ನಗರ ಪಂಚಾಯತ್ ಇರ್ಬೋದು, ಅಥವಾ ಪ್ರತಿಯೊಂದು ನನ್ನ ಕ್ಷೇತ್ರದ ಈಗ ಮುಲ್ಕಿ ಫಿರ್ಕಾ ಇರ್ಬೋದು, ಮೂಡುಬಿದ್ರೆ ಫಿರ್ಕಾ ಇರ್ಬೋದು, ಜನರಲ್ಲಿ ತಿಳಿದಂಥವರು ಅನುಭವಸ್ಥರಿದ್ದಾರೆ. ಪಕ್ಷಭೇದ ಮೆರೆತ ಅನುಭವಸ್ಥರನ್ನು ಕೂರಿಸಿ ಅವರಲ್ಲಿ ನಾನು ಚರ್ಚೆ ಮಾಡುವ ಮುಖಾಂತರ ಈ ಕ್ಷೇತ್ರಗಳಿಗೆ, ಈ ಜಾಗಕ್ಕೆ ಏನು ಬೇಕು ಅಂತದನ್ನು ಸರ್ಕಾರದ ಮುಂದೆ ಇಟ್ಟು ಅದರಿಂದ ತಗೊಂಡೋಗಿ ಸರ್ಕಾರದ ವಿಧಾನಸಭೆಯಲ್ಲಿ ಮುಂದಿಡ್ತೇವೆ. ಮುಂದಿಟ್ಟದಕ್ಕೆ ಬೇಕಂತದ ಖಂಡಿತವಾದಂತಹ ಏನು ಯೋಗ್ಯವಾದ ಕೆಲಸಗಳು ಕೂಡಲೇ ಆಗಬೇಕಂತದನ್ನು ಮಾಡುತ್ತಾ ಹಂತವಾಗಿ ಮಾಡಲಿಕ್ಕೆ ಪ್ರಯತ್ನಿಸಿ ಜನರ ಸಮಸ್ಯೆಗಳು ಒಟ್ಟಿಗೆ ನಾನು ಇದ್ದು ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಿಜೆಪಿ ಕಳೆದ ಕೆಲವರು ವರ್ಷಗಳಿಂದ ಒಂದು ಮಾತನ್ನು ಪದೇ ಉಚ್ಚಾರಣೆ ಮಾಡ್ತಾ ಇತ್ತು, ಮೋದಿ ಮಾದರಿ. ಯಾಕಂದರೆ ಗುಜರಾತ್ನಲ್ಲಿ ಮೋದಿಜಿಯವರು ಮಾಡಿರುವಂಥ ಅದ್ಭುತ ಕೆಲಸಗಳು, ಆದರೆ ಆ ಮಾದರಿ ಇಲ್ಲಿ ಅನುಷ್ಠಾನ ಆಗ್ತಿಲ್ಲ. ವಿಶೇಷವಾಗಿ ಸೋಲಾರ್ ವ್ಯವಸ್ಥೆ. ತಾವು ಶಾಸಕರಾದರೆ, ತಮ್ಮ ಸರ್ಕಾರ ಬಂದರೆ ಈ ಬಗ್ಗೆ ಯಾವ ರೀತಿ ಕ್ರಮ? ನೋಡಿ ನವೀನ, ಈಗ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ, ಅದು ಈ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಶಾಪ ಅದು. ಆದ್ದರಿಂದ ನಾನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿಯೂ ನಮ್ಮ ಸರ್ಕಾರ ಬರಬೇಕು. ರಾಜ್ಯದಲ್ಲಿ ಬಂದರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟಂತ ಯೋಜನೆಗಳನ್ನು ನಾವು ಹಳ್ಳಿಗೆ ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕೇಂದ್ರದಿಂದ ಹಲವಾರು ಯೋಜನೆಗಳು ಇವತ್ತು ಜಾರಿಯಲ್ಲಿದೆ. ಮೋದಿ ಅವರು ಕೊಟ್ಟಂತ ಹಲವಾರು ಯೋಜನೆ, ಇವತ್ತು ಸೋಲಾರ್ ಇರ್ಬೋದು, ಇವತ್ತು ಸಾಗರಮಾಲ ಇರ್ಬೋದು, ನಿಮಗೆ CRF ಇರ್ಬೋದು, ಬೇರೆ ಬೇರೆ ಫಂಡ್ಗಳನ್ನು, ಯೋಜನೆಗಳನ್ನು, ಇವತ್ತು ಜನ್ಧನ್ ಇರ್ಬೋದು, ಇವತ್ತು ಫ್ರೀಯಾಗಿ ಕೊಡುವಂಥ ಉಜ್ವಲ ಗ್ಯಾಸ್ ಇರ್ಬೋದು, ಇದನ್ನೆಲ್ಲ ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೂ
ಅದರ ಹೆಸರನ್ನು ನಾವೇ ಮಾಡಿದಂತ ಕಾಂಗ್ರೆಸ್ನವರು ಹೇಳ್ತಾರೆ, ಆದರೆ ಅದನ್ನು ಜಾರಿ ಮಾಡುವಂತ ಕೆಲಸವನ್ನ ಇಲ್ಲಿನ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇಲ್ಲ. ಅಲ್ಲ, ಅದನ್ನು ಹೇಳುವಂತ ಕೆಲಸವನ್ನ ನಿಮ್ಮ ನಾಯಕರು ಇರ್ಬೋದು, ಕಾರ್ಯಕರ್ತರು ಮಾಡಬೇಕಲ್ಲ ಸರ್, ಜನರಿಗೆ ಮುಟ್ಟಿಸಬೇಕು. ಜನರಿಗೆ ಮುಟ್ಟುವಂತ ಪ್ರಯತ್ನ ಖಂಡಿತ ನಾವು ಮಾಡಿದ್ದೇವೆ. ಮುಂದಿನ ದಿನ ನಾನು ಹೇಳಿದಲ್ಲ ನಿಮಗೆ, ಅದನ್ನು ಅಪಪ್ರಚಾರ ಮಾಡ್ತಾರೆ. ಕೇಂದ್ರದಿಂದ ನರೇಂದ್ರ ಮೋದಿಯ ಯೋಜನೆ ಎಂದು ಏನಾದರೂ ರಸ್ತೆಗೆ ಒಂದು 200 ಕೋಟಿ ರೂಪಾಯಿ ನಮ್ಮ ಸಂಸ್ಥೆಯವರು ತಗೊಂಡು ಬಂದ್ರೆ ಮರುದಿವಸ ಹೋಗಿ ಅದಕ್ಕೆ ತೆಂಗಿನಕಾಯಿ ಹೊಡೆಯುವಂತ ಕೆಲಸವನ್ನ ಇಲ್ಲೇ ಶಾಸಕರು ಮಾಡ್ತಾರೆ. ಅಂತ ನಾಟಕ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಿಲ್ಲ. ನಿಜವಾಗಿ ಜನರಿಗೆ ಒಂದು ದಿನ ತಿಳಿಯುತ್ತದೆ ಇದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದು ಯಾರ ಯೋಜನೆ ಅಂತ ಜನರಿಗೆ ತಿಳಿಯುತ್ತದೆ. ಅದೇ ರೀತಿ ಮೋದಿಜಿಯವರ ಮತ್ತೊಂದು ಮಹತ್ವಾಕಾಂಕ್ಷಿ ಮತ್ತು ಇಡೀ ದೇಶದ ಗಮನ ಸೆಳೆದಂತ ಯೋಜನೆ ಸ್ಮಾರ್ಟ್ ಸಿಟಿ. ನಮ್ಮ ಮಂಗಳೂರು ಕೂಡ ಆಯ್ಕೆಯಾಗಿದೆ, ಆದರೆ ಆಯ್ಕೆಗೆ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ, ಸ್ಮಾರ್ಟ್ ಸಿಟಿ ಆಯ್ಕೆಯ ಪ್ರಕ್ರಿಯೆ ತಮ್ಮ ಕ್ಷೇತ್ರದ ವ್ಯಾಪ್ತಿ ಕೂಡ ಅದಕ್ಕೆ ಬರ್ತದೆ. ನಿಮಗೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಕೂಡಲೇ ಇದು ಬಹಳವಾದಂತ ಒಂದು ದೂರದೃಷ್ಟಿಯ ಒಂದು ಯೋಜನೆ. ಈ ಯೋಜನೆಯನ್ನು ಏನು ಅವಸರ ಪಟ್ಟು ಗಡಿಬಿಡಿಯಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಯೋಜನೆ ದಿಕ್ಕು ತಪ್ಪುವಂತ ಸ್ಥಿತಿ ಇರ್ತದೆ. ಆದ್ದರಿಂದ ಈ ಯೋಜನೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಆಗ್ಬೇಕು. ಇದರ ಬಗ್ಗೆ ಹಲವಾರು ಇವತ್ತು ಬಹುಶಃ ಭರತ್ಲಾಲ್ ಮೀನಾ ಇದರ ಇನ್ಚಾರ್ಜ್ ಇದ್ದಾರೆ, ಅಥವಾ ಪೊನ್ನುರಾಜ್ ಏನು DC ಇದ್ರಲ್ಲಿ ಅವರು ಇದರ ಮೇಲುಸ್ತುವಾರಿ ಇದ್ದಾರೆ. ಅವರ ಎಲ್ಲರೂ ಅದಕ್ಕೆ ಬೇಕಾಗುವಂತ ನೀಲಿ ನಕ್ಷೆಯನ್ನ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಇದು ಸರಿಯಾದ ವ್ಯವಸ್ಥೆಯಲ್ಲಿ ಬಂದ ಕೂಡಲೇ ಇದಕ್ಕೂ ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇಷ್ಟರ ತನಕ ನೀವು ಹೇಳಿದಾಗೆ ಜಾರಿ ಆಗ್ಬೇಕಿತ್ತು, ಪ್ರಾರಂಭ ಆಗ್ಬೇಕಿತ್ತು ಕೆಲಸ. ಇದನ್ನು ಕಾಂಗ್ರೆಸ್ಸಿನವರು ಅವರ ಹೆಸರಿಗೆ ಇದನ್ನು ನಾವು ಮಾಡಿದ್ದು, ನಾವು ಮಾಡಿಸಿದ್ದು, ನಾವು ತಂದದ್ದು. ಯಾಕೆ ಗೊಂದಲ? ಒಂದು ಕಡೆ ಕಾಂಗ್ರೆಸ್ ನಾಯಕರು ಅದು ನಮ್ಮ ಯೋಜನೆ ಅಲ್ಲ, ಕಾಂಗ್ರೆಸ್ಸಿನವರ ಮನಸ್ಸಿನ ಸ್ಥಿತಿಯೇ ಅಂತದ್ದು. ನೀವು ಏನೇ ಮಾಡಿ, ಯಾರೋ ಒಂದು ಕೇಳಿದ್ರಂತೆ, ಏನಂತ ಹೇಳಿದ್ರೆ ಪ್ರತಿಯೊಂದನ್ನು RSS ಮಾಡಿದ್ದು, ಮೋದಿ ಮಾಡಿದ್ದು, RSS ಮಾಡಿದ್ದು, ಮೋದಿ ಮಾಡಿದ್ದು. ಏನು ಕೆಟ್ಟದಾದ್ರೆ RSS ನವ್ರು ಮಾಡಿದ್ದು, ಏನು ಕೆಟ್ಟದ್ದು ಮಾಡಿದ್ರೆ ಮೋದಿ ಮಾಡಿದ್ದು ಅಂತ, ಒಳ್ಳೇದಾದ ಕೂಡಲೇ ಅದು ನಾವು ಮಾಡಿದ್ದು ಅಂತ ಒಂದು ಚಾಳಿ ಈ ಕಾಂಗ್ರೆಸ್ಸಿನವರಲ್ಲಿದೆ. ಬಹುಶಃ ಮೋದಿಯವರ ಕನಸು ಏನು ಅಂತ ಹೇಳಿದ್ರೆ, ಯಾರೇ ಮಾಡಲಿ ನಾನು ಮಾಡಿದ್ದವರು, ಆದ್ರೆ ನಾನು ಮಾಡಿದ ಯೋಜನೆ ಜನರಿಗೆ ಮುಟ್ಟಬೇಕು. ಮಾಡಿದ್ದು ಯಾರು ಅಂತಲ್ಲ, ಜನರಿಗೆ ಸಿಕ್ಕಿದೆಯಾ, ಜನರಿಗೆ ಮುಟ್ಟಿದೆಯಾ, ಅಶಕ್ತರಿಗೆ ಈ ಒಂದು ಯೋಜನೆ ಸಿಕ್ಕಿದೆಯಾ, ಅದು ಅವರ ದೂರದೃಷ್ಟಿ. ಆದ್ದರಿಂದ ಈ ಯೋಚನೆಗಳನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಪ್ರತಿ ಒಂದನ್ನು ಒಂದು ಪೈಸೆ ಆಚೆ ಈಚೆ ಆಗದ ರೀತಿಯಲ್ಲಿ ನಾವು ಶಾಸಕರಾಗಿ ಬಂದರೆ ಇದನ್ನು ಖಂಡಿತವಾಗಿ ಮೋದಿಯವರ ಕನಸಿನ ಏನು ಯೋಜನೆಗಳಿಗೆ ಇದು ಪ್ರತಿ ಹಳ್ಳಿಯ ಕಡೆಯ ಮನುಷ್ಯನಿಗೂ ಸಿಕ್ಕುವಂಥ ಪ್ರಯತ್ನವನ್ನು ಉಮ್ಮನತ್ ಕೋಟೆಯನ್ನು ನಮ್ಮ ಪಕ್ಷದ ನಾಯಕರೊಟ್ಟಿಗೆ ಚರ್ಚೆ ಮಾಡ್ತಾನೆ ಎಂಬ ವಿಶ್ವಾಸ ನನಗಿದೆ. ಅದೇ ರೀತಿ ಮೋದಿಜಿಯವರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಅನಿಸ್ತದೆ. ಯಾಕಂದರೆ ಗುಜರಾತ್ನಲ್ಲಿ ಒಂದು ರೀತಿಯಲ್ಲಿ ಪ್ರಯಾಸ ಪಟ್ಟು ಜಯವನ್ನು ಗಳಿಸಿದೆ. ಆ ಬಳಿಕ ತ್ರಿಪುರ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಗೆದ್ಕೊಂಡಿದ್ದು ಎರಡನೇ ವಿಚಾರ. ಅದು ಏನಂತ ಹೇಳಿದ್ರೆ, ನೀವು ಒಳ್ಳೇದು ಎಷ್ಟೇ ಮಾಡಿ 10 ಒಳ್ಳೇದು ಮಾಡಿ ಒಂದು ಅದರಲ್ಲಿ ಆದ್ರೆ ನಿಮಗೆ ಕಾಣುವುದ ಒಂದು ಮಾತ್ರ. 23 ರಾಜ್ಯಗಳನ್ನು ಗೆದ್ದಿದ್ದೇವೆ ನಾವು. ಮೋದಿ ಅವರ ಆಡಳಿತ 23 ರಾಜ್ಯಗಳನ್ನು ಇವತ್ತು ನಾವು ಗೆದ್ದಿದ್ದೇವೆ. ಇನ್ನು ಉಳಿದದ್ದು ಪ್ರಮುಖವಾಗಿ ಕರ್ನಾಟಕ ಮಾತ್ರ. ಏನೋ ಒಂದು ಗುಜರಾತ್ ಅಲ್ಲಿ ಒಂದು 10 ಸೀಟ್ 15 ಸೀಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಹೇಳ್ತೀರಿ. ಕೇಳಬೇಕು, ನೀವು ಕೇಳುವಂತ ನಿಮಗೆ ಮಾಧ್ಯಮದವರಿಗೆ ಅಥವಾ ಜನರಿಗೆ ಕೇಳುವಂತ ಹಕ್ಕಿದೆ. ಆದ್ರೆ ಅಂತದ್ದು ಆದ್ರೇನೆ ನಾವು ಎಲ್ಲಿ ತಪ್ಪಿದ್ದೇವೆ, ಏನಾಗಿದೆ, ಗುಜರಾತ್ ಅಲ್ಲಿ ಯಾಕೆ ಆಗಾಯ್ತು, ಅದನ್ನು ನಮಗೆ ಚರ್ಚೆ ಮಾಡ್ಲಿಕ್ಕೆ, ಅದರ ಬಗ್ಗೆ ಇನ್ನೂ ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ನಮ್ಮ ಇಟ್ಟಂತ ಹೆಜ್ಜೆ ತಪ್ಪಿದೆ, ಅದರ ಬಗ್ಗೆ ನಮಗೆ ಇನ್ನೂ ಜಾಗ್ರತೆ ವಹಿಸಲಿಕ್ಕೆ ಆಗ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಅಂತ ಒಂದು ವ್ಯವಸ್ಥೆ ನಮ್ಮ ಪಕ್ಷದ ನಾಯಕರು ವರಿಷ್ಠರು ಮಾಡ್ತಾರೆ, ಅದನ್ನು ನಾವು ಮಾಡ್ತೇವೆ. ಉದಾಹರಣೆಗೆ ತ್ರಿಪುರದಲ್ಲಿ ನಾವು 0 ಏನಿರ್ಲಿಲ್ಲ, ನಮ್ದು ಎಷ್ಟೋ ವರ್ಷಗಳಿಂದ ಕಮ್ಯುನಿಸ್ಟ್ ಇತ್ತು ಅಂತ ತ್ರಿಪುರದಲ್ಲಿ ನೀವು ಭರ್ಜರಿಯಾಗಿ ಬಂದಿದ್ದೀರಿ ಅಂತ ನೀವು ಕೇಳುದಿಲ್ಲ. ಖಂಡಿತ ನಾವು ಹೇಳಿದೆ, ಅದನ್ನು ಹೇಳಿದೆ. 43 ಸ್ಥಾನಗಳನ್ನು ಗೆದ್ದುಕೊಂಡು ಅದ್ಭುತ, ಅದು ಈಶಾನ್ಯ ರಾಜ್ಯದಲ್ಲಿ ಅದು ಕೂಡ. ಅದೇ ರೀತಿ ಈ ರಾಜ್ಯಕ್ಕೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸಾಕಷ್ಟು ಬಾರಿ ಬರುವ ನಿರೀಕ್ಷೆ ಇದೆ. ಇದು ಚುನಾವಣೆಯ ಮೇಲೆ ಫಲಿತಾಂಶವನ್ನು ಬೀರ್ಬೋದಾ? ತಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬರ್ಲಿಕ್ಕಿದ್ದಾರೆ ನೋಡಿ. ರಾಹುಲ್ ಗಾಂಧಿಗೂ ನರೇಂದ್ರ ಮೋದಿಗೂ, ರಾಹುಲ್ ಗಾಂಧಿಗೂ ಅಮಿತ್ ಶಾ ಹೋಲಿಕೆ ಮಾಡುವಂತದ್ದು ನಿಜವಾಗಿ ನಮಗೆ ಪಾಪ ಅಂತದೆ. ಪಾಪ ಯಾಕೆಂತ ಹೇಳಿದ್ರೆ, ನರೇಂದ್ರ ಮೋದಿಯಲ್ಲಿ ರಾಹುಲ್ ಗಾಂಧಿಯಲ್ಲಿ, ಅಮಿತ್ ಶಾ ಇಲ್ಲಿ ರಾಹುಲ್ ಗಾಂಧಿಯಲ್ಲಿ, ರಾಹುಲ್ ಗಾಂಧಿ ಅವರು ಬರ್ಬೇಕು, ಅವರ ಪಕ್ಷದ ವರಿಷ್ಠರು, ಅವರ ಪಕ್ಷದ ಅಧ್ಯಕ್ಷರು, ಅವ್ರು ಬರ್ಬೇಕು, ಬರ್ತಾರೆ, ಏನೋ ಒಂದು ನಾಟಕ ಮಾಡ್ತಾರೆ, ಅವರ ವಯಸ್ಸಿಗೆ ತಕ್ಕವಾಗಿ ಅವರು ನಡ್ಕೊಳ್ಳಿ, ಮಾಡ್ಲಿ, ಏನ್ ಮಾಡ್ತಾರೆ ಅದು ಮಾಡ್ಲಿ. ಆದ್ರೆ ನಮ್ಮ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿದ ಕೂಡಲೇ ಪ್ರಪಂಚವೇ ದಿಗ್ಭ್ರಮೆಗೊಳ್ಳುವಂತ ಒಬ್ಬ ವ್ಯಕ್ತಿ ದೇಶಕ್ಕೆ ಪ್ರಧಾನಿಯಾಗಿ ಇವತ್ತು ನಮ್ಮ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿ ಜಿಲ್ಲೆ ಕಾಯ್ತಾ ಇದೆ, ತುದಿಗಾಲಲ್ಲಿ ನಿಂತಿದೆ, ಯಾವಾಗ ಬರ್ತಾರೆ ನರೇಂದ್ರ ಮೋದಿ ಅವರು ಬಂದ್ರೆ ಅವರನ್ನು ನೋಡುವುದಕ್ಕೆ ಜನ ಇವತ್ತು ಕಾತರಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಅಮಿತ್ ಶಾ ಬಂದ್ರೆ, ಇವತ್ತು ಅಮಿತ್ ಶಾನ ಚುನಾವಣೆಯ ಚಾಣಕ್ಯ ಅಂತ ಕರೀತಾರೆ. ಇವತ್ತು ಹಲವಾರು ಅವರ ಅಧ್ಯಕ್ಷತೆಯನ್ನು ತಗೊಂಡ ಮೇಲೆ ಇವತ್ತು 23 ರಾಜ್ಯಗಳಲ್ಲಿ 8 ರಾಜ್ಯಗಳಲ್ಲಿತ್ತು, ಇದೀಗ 23 ರಾಜ್ಯಕ್ಕೆ ಆಗಿ ಅಂತ ಒಬ್ಬ ವ್ಯಕ್ತಿಗೆ ಇವರನ್ನು ನೀವು ಹೋಲಿಸಬೇಡಿ. ಯಾಕೆಂದ್ರೆ ಅದು ನಮಗೆ ಸ್ವಲ್ಪ ಸಣ್ಣದಾಗ್ತದೆ ಅಂತ ನನ್ನ ಭಾವನೆ. ರಾಹುಲ್ ಗಾಂಧಿಗೂ ಅಮಿತ್ ಶಾನಿಗೂ, ರಾಹುಲ್ ಗಾಂಧಿಗೂ ಮೋದಿಗೂ ಹೋಲಿಕೆ ಮಾಡೋದು ಅದು ಅಷ್ಟು ಸರಿಯಲ್ಲ. ಆದ್ದರಿಂದ ಅದನ್ನು ನೀವು ಹೋಲಿಕೆ ಮಾಡೋದಕ್ಕಿಂತ ರಾಹುಲ್ ನಮ್ಮ ಅಮಿತ್ ಶಾಗೂ
ನೀವು ಪ್ರಣವ್ ಮುಖರ್ಜಿ ಅವರಿದ್ರು ಒಬ್ಬ ಕಾಂಗ್ರೆಸ್ ನಾಯಕ, ಅವರನ್ನು ಹೋಲಿಕೆ ಮಾಡಿ ನಾನು ಒಪ್ತೇನೆ. ರಾಷ್ಟ್ರಪತಿಗಳಾಗಿದ್ದು ನೀವು ನರೇಂದ್ರ ಮೋದಿ ಅವರಿಗೆ ಅವರನ್ನು ಹೋಲಿಕೆ ಮಾಡಿ ನಾನು ಒಪ್ತೇನೆ. ಆದರೆ ಇಂಥವ್ರನ್ನೆಲ್ಲ ಹೋಲಿಕೆ ಮಾಡಲಿಕ್ಕೆ ಹೋಗಬೇಡಿ. ಏನೋ ಅವರ ಒಂದು ಗಾಂಧಿಯ ಹೆಸರನ್ನು ಇಟ್ಟುಕೊಂಡು ಅವರ ಕುಟುಂಬದಿಂದ ಬಂದಿದ್ದಾರೆ, ಆ ಗಾಂಧಿ ಹೆಸರಿಗಾಗಿ ಅವರಿಗೆ ಅಧ್ಯಕ್ಷ ಸಿಕ್ಕಿದೆ, ಮಾಡ್ತಾರೆ. ನಾನು ಅವರನ್ನು ದೂರಲಿಕ್ಕೆ ಹೋಗಿದೆ, ಅದು ಅವರನ್ನೇ ಬರಹ. ನಮ್ಮದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಮಗೆ ಗೌರವ, ಈ ದೇಶಕ್ಕೆ ಗೌರವ ಅಂತ ಹೇಳಿ ಎಲ್ಲರೂ ಒಪ್ಪುವಂತ ಹೇಳುವಂತ ಒಂದು ಮಾತು, ಭಾರತೀಯ ಜನತಾ ಪಕ್ಷ ಅಂದ್ರೆ ಅದು ನಾಯಕರ ಪಕ್ಷ ಅಲ್ಲ, ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರೇ ಅದರ ಆಸ್ತಿ. ತಮ್ಮ ಹಿಂದಿರುವಂತಹ ಕಾರ್ಯಕರ್ತ ಖಂಡಿತ ದೇವ ದುರ್ಲಭ ಕಾರ್ಯಕರ್ತರು ಅಂತ ಮಾನ್ಯ ವಾಜಪೇಯಿ ಅವರು ಹೇಳಿದ್ದಾರೆ. ದೇವ ದುರ್ಲಭ, ಯಾಕಂದ್ರೆ ಕಾರ್ಯಕರ್ತರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜೀವಳ. ಯಾಕೆಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತ, ಅಭ್ಯರ್ಥಿ ಯಾರೇ ಆಗ್ಲಿ ಅದು ನಮ್ಗೆ ಬೇಕಾಗಿಲ್ಲ. ಒಬ್ಬ ಕಾರ್ಯಕರ್ತನು ಇವತ್ತು ದೇಶದ ಪ್ರಧಾನಿ ಆಗ್ಲಿಕ್ಕೆ ಆಗ್ತದೆ. ನೋಡಿ, ಒಬ್ಬ ಚಾ ಮಾರುವಂತಹ ವ್ಯಕ್ತಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಒಬ್ಬ ನಳಿನ್ ಕುಮಾರ್ ಕಟೀಲ್ ಸಾಮಾನ್ಯ ಕಾರ್ಯಕರ್ತ 2ನೇ ಸಲ ಈ ಜಿಲ್ಲೆಯ ಸಂಸದರಾಗ್ತಾರೆ. ಅದೇ ಅವರ ಹೆಸರಿನ ಮುಂದೆ ಏನಿಲ್ಲ, ನರೇಂದ್ರ ಮೋದಿ ಅವರ ಹೆಸರಿನ ಮುಂದೆ ಏನಿಲ್ಲ. ಒಂದು 10-15 ವರ್ಷದ ಮೊದಲು ನೀವು ಹೋದ್ರೆ ನರೇಂದ್ರ ಮೋದಿ ಯಾರು ಅಂತ ಯಾರಿಗೆ ಗೊತ್ತಿಲ್ಲ. ಸಂಘದ ಕಾರ್ಯಕರ್ತ, ಒಬ್ಬ ಪ್ರಚಾರಕ. ಅಂತವ ಇವತ್ತು ಪ್ರಧಾನಿ ಆಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ, ಸಂಸದನಾಗ್ಲಿಕ್ಕೆ ಇದ್ರೆ ಅದು ಭಾಜಪದಲ್ಲಿ. ಇವತ್ತು ಕಾಂಗ್ರೆಸ್ನಲ್ಲಿ ಗಾಂಧಿ ಅಂತ ಬೇಕು ಮುಂದೆ. ಗಾಂಧಿ ಇಲ್ಲದಿದ್ರೆ ಪ್ರಧಾನಿ ಆಗುದಿಲ್ಲ, ಗಾಂಧಿ ಇಲ್ಲದಿದ್ರೆ ಅಧ್ಯಕ್ಷನಾಗುದಿಲ್ಲ, ಗಾಂಧಿ ಇಲ್ಲದಿದ್ರೆ ಯಾವುದೂ ಆಗುದಿಲ್ಲ. ಇದು ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಂತ ಪದ್ಧತಿ. ಅದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನನ್ನನ್ನೇ ತಗೊಳ್ಳಿ, ಇವತ್ತು ನಾನು 2ನೇ ಅವಧಿಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಕಳೆದ ಸಲ ನಾನು ಸೋತಿರ್ಬೋದು. ಇಂಥ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಸ್ಪರ್ಧೆ ಮಾಡುವುದೇ ಒಂದು ದೊಡ್ಡ ಪುಣ್ಯ ಅಂತ ಅವಕಾಶ ಒಬ್ಬ ಕಾರ್ಯಕರ್ತನಾಗಿ ನನಗೂ ಸಿಕ್ಕಿದೆ. ಕಾರ್ಯಕರ್ತನು ಬೆಳೆಸಿದ ಪಕ್ಷ ಇದು. ಕಾರ್ಯಕರ್ತನಾಗಿ ಹುಟ್ಟಿಕೊಂಡಂತ, ಕಾರ್ಯಕರ್ತರಿಗಾಗಿದ್ದಂಥ ಪಕ್ಷ. ದೇವ ದುರ್ಲಭ ಕಾರ್ಯಕರ್ತರು ನಮ್ದು. ಕಾರ್ಯಕರ್ತರು ಈ ಪಕ್ಷದ ಜೀವ.